ನಮಸ್ತೆ ಎಲ್ಲರಿಗೂ. ನಾವಿವತ್ತು ಆನಿಯನ್ ಪಕೋಡನ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಗೆ ಉದ್ದದಕ್ಕೆ ಕಟ್ ಮಾಡಿರೋವಂಥ ಆನಿಯನ್ನ ಹಾಕೋಬೇಕು. ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಿಟ್ಟು ಹಾಕೋಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಲ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ. ಆಮೇಲೆ ಬೇಕಾದರೆ ಸ್ವಲ್ಪ ನೀವು ನೀರನ್ನು ಸೇರಿಸ್ಕೋಬೋದು. ಅದಾದ ನಂತರ ಬೇರೆ ಒಂದು ಪಾತ್ರೆಗೆ ನೀವು ಸ್ವಲ್ಪ ಒಂದು 15 ನಿಮಿಷ ಈ ಮಿಶ್ರಣವನ್ನು ತೆಗೆದಿಟ್ಕೊ. ಆಮೇಲೆ ಬೇರೆ ಒಂದು ಪಾತ್ರೆಗೆ ನೀವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಬೇಕು. ಸೊ ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನಷ್ಟು ಆ ಎಣ್ಣೆನ ಈ ಮಿಶ್ರಣಕ್ಕೆ ಮತ್ತೆ ನೀವು ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡ ನಂತರ ಆಮೇಲೆ ಎಣ್ಣೆ ಗರಮ್ ಆಗಿದೆ ಅಂತ ಚೆಕ್ ಮಾಡ್ಕೊಬೇಕು. ಅದಾದ ನಂತರ ಸಣ್ಣದಾಗಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಆನಿಯನ್ ಪಕೋಡನ ನೀವು ಫ್ರೈ ಮಾಡಿಕೊಂಡ್ರೆ ನಿಮಗೆ ಬೇಕಾದಂಥ ಗರಿ ಆಗಿರೋ ಕ್ರಿಸ್ಪಿ ಆಗಿರೋ ಆನಿಯನ್ ಪಕೋಡ ರೆಡಿ ಟು ಈಟ್.